ತೂರಿಕುಮೇರುನಲ್ಲಿರುವ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಪರಮಪ್ರಸಾದದ ಕಾರ್ಯಕ್ರಮ ಸರಳವಾಗಿ ನಡೆಯಿತು. ಧರ್ಮಗುರುಗಳಾದ ವಂದನೀಯ ಫಾದರ್ ಗ್ರೆಗರಿ ಪಿರೇರಾ ಅವರು ದಿವ್ಯ ಬಲಿಪೂಜೆಯ ನೇತೃತ್ವವನ್ನು ವಹಿಸಿದ್ರು. ಮಕ್ಕಳಾದ ಆಶ್ಮಿತಾ ಸುವಾರಿಸ್, ಕ್ಲೇನಸ್ ಸಿಕ್ವೇರಾ, ರಿಷಲ್ ಡೇಸಾ ಹಾಗೂ ರಿಶೋನ್ ಮಾರ್ಟಿಸ್ ರವರಿಗೆ ವಂದನೀಯ ಫಾದರ್ ಪ್ರವೀಣ್ ಅಮೃತ್ ಮಾರ್ಟಿಸ್ ಅವರು ಪರಮ ಪ್ರಸಾದವನ್ನು ನೀಡಿದ್ರು. ಕೋವಿಡ್-19 ಹಿನ್ನೆಲೆಯಲ್ಲಿ ಅತ್ಯಂತ ಸರಳ ಹಾಗೂ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವು ನಡೆಯಿತು. ಪಕ್ಷಿಗೆರೆ ಧರ್ಮಕೇಂದ್ರದ ಗುರುಗಳಾದ ವಂದನೀಯ ಫಾದರ್ ಮೆಲ್ವಿನ್ ಅವರನ್ನ ಆಶೀರ್ವಚನ ನೀಡಿ ಮಾತನಾಡಿ, ಪರಮ ಪ್ರಸಾದ ಎನ್ನುವುದು ಕ್ರೈಸ್ತರ ಬದುಕಿನ ಅತಿ ಮುಖ್ಯ ಸಂಸ್ಕಾರಗಳಲ್ಲಿ ಒಂದಾಗಿದ್ದು, ಇದು ಜೀವನದ ಉತ್ಸಾಹ ಹೆಚ್ಚಿಸಲಿ ಎಂದು ಹೇಳಿದರು. मासाच्या कुशाप्रमाणे जे म्हणजे मासाच्या कुशाप्रमाणे आम्ही जे झाला आम्ही ना सापवलेला कित्याक मासाच्या खुशी राग मोसोर द्वेष स्वार्थ आपलेपण बसलेपण व्यक्तपण हे सगळे मासाच्या जावन येता आणि अत्ता जावन येता कितें न्याय नीत. ಚರ್ಚ್ ಉಪಾಧ್ಯಕ್ಷರಾದ ಎಲಿಯಾಸ್ ಪಿರೇರಾ, ಕಾರ್ಯದರ್ಶಿ ಮೇರಿ ಡಿಸೋಸಾ, ಕಾನ್ವೆಂಟ್ ಮುಖ್ಯಸ್ಥೆ ಸಿಸ್ಟರ್ ನ್ಯಾನ್ಸಿ, ಸಿಸ್ಟರ್ ಲುಬಿಟಾ ಮತ್ತು ಸಮಿತಿಯ ಸಂಯೋಜಕರಾದ ಸ್ಟೀವನ್ ಅಲ್ವಿನ್ ಪಾಯಸ್ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.